ಹ್ಯೂಮನ್ ಕಂಪ್ಯೂಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ನಮಸ್ಕಾರ ವೀಕ್ಷಕರೇ. ಗಣಿತ ಅಂದರೆ ಎಲ್ರಿಗೂ ತುಂಬ ಕಷ್ಟದ ಒಂದು ವಿಷಯ, ಸಬ್ಜೆಕ್ಟ್ ಕೂಡ. ಗಣಿತ ಅಂದರೆ ಕಷ್ಟದ ಕಡಲೆಕಾಯಿ ಅಂತ ಹೇಳ್ತಾರೆ. ಎಷ್ಟು ಕಲ್ತರೂ ಕೂಡ ಅದು ತಲೆಗೆ ಹತ್ತೋದು ತುಂಬ ಕಷ್ಟ. ಆದರೆ ಇಲ್ಲೊಬ್ಬರು ಗಣಿತವನ್ನು ಅಷ್ಟು ರೀತಿಯಲ್ಲಿ ಅರಿದು ಕುಡಿದಿದ್ದಾರೆ, ಅಷ್ಟು ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ. ಈಗಾಗಲೇ ಸಾಕಷ್ಟು ರಂಗಗಳಲ್ಲಿ ಗಣಿತದ ಮೂಲಕ ಜನಪ್ರಿಯತೆಯನ್ನು ಪಡೆದಿರುವಂಥವರು, ಬೆಳಗಾವಿಯಲ್ಲಿ ಹುಟ್ಟಿದಂಥವರು, ಸಾಕಷ್ಟು ರೀತಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಮೂಲತಃ ಬೆಳಗಾವಿಯವರಾಗಿರುವಂತಹ ಸಿದ್ದು ಎಸ್ ಲೌಟೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸಿದ್ದು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ಗಣಿತ ಅಂದರೆ ಎಲ್ರಿಗೂ ಕಷ್ಟ, ನಿಮ್ಗೆ ಯಾಕೆ ಅದಷ್ಟು ಈಸಿ ಆಗಿದೆ ಅಂತ? ಗಣಿತ ಕಷ್ಟ ಅಂತ ನೀವು ಯಾಕೆ ಅನ್ಕೋತೀರಿ? ನಮಗೆ ಎಷ್ಟು ಕಲ್ತ್ರು ಬರಲ್ಲ, ಅದು ನಿಮಗೆ ಹೇಗೆ ಸಾಧ್ಯ ಆಯ್ತು ಅಂತ? ನೀವು ಇಷ್ಟಪಟ್ಟಿಲ್ಲ, ಅದಕ್ಕೆ ನಿಮ್ಗೆ ಬರ್ತಾ ಇಲ್ಲ ಅಷ್ಟೇ. ಸೊ ನೀವು ಚಿಕ್ಕ ವಯಸ್ಸಿಂದಲೇ ಗಣಿತ ಮಗ್ಗಿಯನ್ನ 56 ಲಕ್ಷದವರೆಗಿನ ಮಗ್ಗಿಯನ್ನ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ರಂತೆ, ಅದು ಹೇಗೆ ಸಾಧ್ಯ ಆಯ್ತು ಅಂತ? ಅಂದರೆ ನೋಡಿ, ಮನುಷ್ಯನಿಗೆ ಸಾಧನೆ ಮಾಡಬೇಕು ಅಂತಕ್ಕಂಥ ಆಶೆ ನಿಮಗಿದ್ರೆ ಅದಕ್ಕೆ ಪೂರಕವಾದಂಥ ಘಟನೆಗಳು ತಾನಾಗೆ ಒದಗಿ ಬರುತ್ತೆ. ಅದಕ್ಕೆ ನಾವೇನು ಕಷ್ಟಪಡಬೇಕಾಗಿಲ್ಲ. ಬಟ್ ಆ ಬರ್ತಕ್ಕಂಥ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಘಟನೆಗಳನ್ನು ಸಮರ್ಪಕವಾಗಿ ಬಳಸ್ಕೊಡ್ತಕ್ಕಂಥ, ಸಕಾರಾತ್ಮಕವಾಗಿ ಬಳಸ್ಕೊಡ್ತಕ್ಕಂತಹ ಮನಸ್ಥಿತಿ ಮತ್ತು ನಮಗೆ ಆಸೆ ನಮಗಿರಬೇಕು ಅಷ್ಟೇ. ಇದೇನು ನಮ್ಗೆ ಭಾಳ ಜನ ಗಾಡ್ ಗಿಫ್ಟ್ ಅಂತಲೂ ಹೇಳ್ತಾರೆ, ಬಟ್ ಇದು ಯಾವತ್ತೂ ಗಾಡ್ ಗಿಫ್ಟ್ ಅಲ್ಲ. ಇದು ಗಾಡ್ ಗಿಫ್ಟ್ ಆಗಿ ಸಾಧ್ಯವೂ ಇಲ್ಲ. ಯಾಕಂದರೆ ಕರ್ಮಣ್ಣೆ ವಾದಿಕಾಗಷ್ಟೇ ಅಂತ ಕೃಷ್ಣ ಹೇಳೋ ಹಾಗೆ ಯಾವುದೂ ಅಷ್ಟೇ ನಾವು ಪ್ರಯತ್ನ ಪಡದೆ, ನಮ್ಮಲ್ಲಿ ನಿರ್ಧಾರ ಇಲ್ಲದೆ, ನಿಷ್ಠೆ ಇಲ್ಲದೆ ಇದ್ದರೆ ಯಾವುದೂ ಬರೋದಿಲ್ಲ. ಸೊ ನನಗೂ ಅಷ್ಟೇ. ನಾನು ಮೊದಲನೇದಂದರೆ ಮನೆಯಿಂದಲೇ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡು. ನಿಸರ್ಗದತ್ತವಾಗಿ ಪಡ್ಕೊಂಬಂದಿರ್ತಕ್ಕಂಥ ಏನೋ ವೀಕ್ನೆಸ್ ಇದ್ದಿದ್ದರಿಂದ ಭಾಳ ಜನ ಆಯಿತು ನಾನು ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಬಟ್ ನಾನು ಅದನ್ನು ಒಪ್ಪಲ್ಲ. ಯಾಕೆ ಅಂದರೆ ನನ್ನ ಪ್ರಕಾರ ಬ್ಲೈಂಡ್ ಯಾಕಂದರೆ ನೀವೆಲ್ಲ ಬ್ಲೈಂಡು. ಯಾಕೆ ಅಂತ ನನ್ನ ಕೇಳಿ. ಈಗ ರಾತ್ರಿ ಆಯ್ತು ಅಂದ್ಕೊಳ್ಳಿ, ನಿಮಗೆಲ್ಲ ಕರೆಂಟ್ ಬೇಕು, ಅಥವಾ ಬ್ಯಾಟ್ರಿ ಬೇಕು, ಅಥವಾ ದೀಪ ಬೇಕು. ಕರೆಂಟು, ಬ್ಯಾಟ್ರಿ, ದೀಪ ಒಂದು ಇಲ್ಲ, ನೀವು ಒಂದು ಹೆಜ್ಜೆ ಕೂಡ ಮುಂದಕ್ಕೆ ತಿದ್ದಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನೋಡಿ, ಕರೆಂಟ್ ಇರಲಿ ಇಲ್ಲದೆ ಇರಲಿ, ಬ್ಯಾಟ್ರಿ ಇರಲಿ ಇಲ್ಲದೆ ಇರಲಿ, ಡೇ ಆಗಿರಲಿ ನೈಟ್ ಆಗಿರಲಿ, ವಿ ಕ್ಯಾನ್ ಗೋ ಎನಿವೇರ್ ಆ್ಯಂಡ್ ವಿ ಕ್ಯಾನ್ ಡೂ ಎನಿಥಿಂಗ್. ಹೀಗೆ ಹೇಳಿ ಯಾಕೆ ಬ್ಲೈಂಡ್ ಅಂದರೆ ನಿಮ್ಗೆ ಬರೀ 8 ಗಂಟೆ ಅಷ್ಟೇ ಕಣ್ಣು ಕಾಣುತ್ತೆ, ಬಟ್ ನಮ್ಗೆ 24 ಗಂಟೆನೂ ಕಣ್ಣು ಕಾಣುತ್ತೆ. ಹಾಗಾಗಿ ಅದು ಕೂಡ ಈ ನಿಸರ್ಗದತ್ತವಾಗಿ ಪಡ್ಕೊಂಬಂದಿರ್ತಕ್ಕಂಥ ಒಂದು ವೀಕ್ನೆಸ್ ಇದ್ದಿದ್ದರಿಂದ ನಾನು ಮನೆಯಿಂದಲೇ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡು. ಇವನು ಏನು ಮಾಡೋಕ್ಕಾಗಲ್ಲ, ಇವನು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲ, ಇವನು ಒಂಥರ ಶಾಪಗ್ರಸ್ತನಾಗಿ ಹುಟ್ಟಿದ್ದಾನೆ, ನತದೃಷ್ಟ, ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತಕ್ಕಂಥ ಮನೋಭಾವನೆಯಲ್ಲಿ ನಾನು ಒಂದು 5 ವರ್ಷವಿದ್ದಾಗಲೇ ಮನೆ ಬಿಡಬೇಕಂತ ಪರಿಸ್ಥಿತಿ ಬಂತು. ಅಂತಹ ಸಂದರ್ಭದಲ್ಲಿ ಯಾವಾಗ ಕರ್ಕೊಂಡು ನನ್ನ ಹಾಸ್ಟೆಲ್ಗೆ ಬಿಟ್ಬಿಟ್ಟು, ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಹಾಸ್ಟೆಲಲ್ಲಿ, ಅಲ್ಲೂ ಅಷ್ಟೇ ನಾನು ಯಾವ ಜೊತೆ ಮಾತಾಡೋಕ್ಕಾಗ್ತಿಲ್ಲ. ಯಾಕಂದರೆ ಯಾರೊಬ್ಬ ಭಾವನಾ ಅಲ್ಲ ಸರ್, ಇವಾಗ ನೀವು ಹೇಳಿದ್ರ 5 ವರ್ಷದಲ್ಲೇ ನನ್ನನ್ನು ಮನೆಯಿಂದ ಹೊರಗೆ ಬಿಟ್ಟರು, ನಾನು ಹಾಸ್ಟೆಲ್ಗೆ ಸೇರ್ಬೇಕಾಯ್ತು ಅಂತ. ಅಲ್ಲಿ ಯಾವ ತರ ಅಡ್ಜಸ್ಟ್ ಆದ್ರಿ? ನಿಮಗೆ ಅಲ್ಲಿ ನಿಮ್ಮನ್ನ ಒಪ್ಕೊಂಡ್ರ ಹಾಸ್ಟೆಲ್ನಲ್ಲಿ? ಅದೇ ಹೇಳ್ತಾ ಇರೋದು. ಈಗ ಅಲ್ಲಿ ನನಗೆ ಭಾವನಾತ್ಮಕ ಯಾವೊಬ್ಬ ಬೆಂಬಲ ಸಿಗದೇ ಇರೋದ್ರಿಂದ ನಮ್ಮ ಮನೆಗೆ ಪಕ್ಕದಾಗ ಕರ್ಕೊಂಡು ಹಾಸ್ಟೆಲ್ಗೆ ಬಿಟ್ಬಿಟ್ಟು ನನ್ನನ್ನು. ಅಲ್ಲೂ ಕೂಡ ಅಷ್ಟೇ ಅದೇ ಪರಿಸ್ಥಿತಿ ಕಂಟಿನ್ಯೂ, ನೆಗ್ಲಿಜೆನ್ಸ್ ಕಂಟಿನ್ಯೂ ಆಯಿತು. ನಾನು ಯಾವ ಜೊತೆ ಮಾತಾಡೋಕ್ಕಾಗ್ತಿಲ್ಲ, ಯಾವ ಜೊತೆ ಆಟ ಆಡೋಕ್ಕಾಗ್ತಿರಲಿಲ್ಲ. ಅದು ಒಬ್ಬನೇ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಅದೇ ಟೈಮಲ್ಲಿ ನಾನು 1ನೇ ಕ್ಲಾಸ್ ಇದ್ದಾಗ ಅಲ್ಲಿ ಒಬ್ಬ ಹುಡುಗ ಇದ್ದ 7ನೇ ಕ್ಲಾಸ್ನಲ್ಲಿ. ಹಿ ವಾಸ್ 7th ಸ್ಟ್ಯಾಂಡರ್ಡ್. ಅವನಿಗೆ 100 ಟೇಬಲ್ಸ್ ಬರ್ತಾಯಿತ್ತು. 2 1s 2, 2 2s 4 ಆ ಥರ ಅವನಿಗೆ 100 ಟೇಬಲ್ಸ್ ಬರ್ತಾಯಿತ್ತು. ಹಾಗಾಗಿ ಅವನು ಎಲ್ಲರೂ ಕೂಡ ಅವನ್ನ ಹೈಲೈಟ್ ಮಾಡ್ತಾಯಿದ್ರು, ಎಲ್ಲರೂ ಕೂಡ ಅವನ್ನ ಹೊಗಳ್ತಾ ಇದ್ರು, ಎಲ್ಲರೂ ಕೂಡ ಅವನ್ನ ನ್ಯಾಚುರಲಿ ಹಿ ವಾಸ್ ರೆಸ್ಪೆಕ್ಟೆಡ್ ಆ್ಯಂಡ್ ಅಟ್ರಾಕ್ಟೆಡ್ ಬೈ ಆಲ್. ಎಲ್ಲರೂ ಕೂಡ ಅವನಿದು ಮಾಡ್ತಾಯಿದ್ರು, ಪ್ರಶಂಸೆ ಮಾಡ್ತಾಯಿದ್ರು. ಆಗ ನನಗೇನು ಅನ್ಸೆ, ನಾನು ಯಾಕೆ ಇವನ ಹಿಂದೆ ಹಾಕಬಾರ್ದು ಅಂತಕ್ಕಂಥ ಒಂದು ಚಾಲೆಂಜ್ ಬಂತು. ಹೇಗೋ ನನ್ನ ಜೊತೆ ಯಾರೂ ಮಾತಾಡ್ತಾ ಇರಲಿಲ್ಲ, ಯಾರೂ ಆಟ ಆಡ್ತಿರಲಿಲ್ಲ. ಪೂರ್ತಿ ಟೈಮ್ ನನ್ನ ಹತ್ರ ಐತಲ್ಲ, ನನ್ನ ಸಂಪೂರ್ಣವಾದ ಸಮಯ ನಾನು ಇದಕ್ಕೋಸ್ಕರ ಉಪಯೋಗಿಸ್ಕೊಂಡೆ. ಅದೊಂದು ತಪಸ್ಸಾಗಿ ತೊಗೊಂಡೆ ನನ್ನದು. ಯಾವ ರೀತಿಯ ನನ್ನ ಗುರಿ ಒಂದೇ ಒಂದು, ನಾನು ಅವನಕ್ಕಿಂತ ಬುದ್ಧಿವಂತ ಅನ್ಸ್ಕೋಬೇಕು. ಅಲ್ಲಿ ನಂಗೆ ಬೇರೆ ದಾರಿ ಇರಲಿಲ್ಲ. ಎಷ್ಟು ಅದ್ರಲ್ಲಿ ನಾನು ಮಗ್ನವಾಗಿಬಿಡ್ತಿದ್ದೆ ಅಂತಂದರೆ ಯಾವುದೇ ಒಂದು ಬೆಲ್ಲು ಕೂಡ ಗೊತ್ತಾಗ್ತಾ ಇಲ್ಲ. ಯಾವ ಮೂಲೆಯಲ್ಲಿ ಕೂತ್ಕೋತಾ ಇದ್ದೋ ಅದೇ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಈ ನೋಡ್ತಾ ಏನು ತಿಳ್ಕೊತಾ ಇದ್ದೆ, ಒಂದು ನಿದ್ದೆ ಮಾಡ್ತಾನೆ ದರಿದ್ರ ಅಂತ ಬಂದು ಚೆನ್ನಾಗಿ ಹೊಡೆದ್ಬಿಡೋರು. 1 ವರ್ಷ ಹಾಗೆ ಕಳೀತು. 2ನೇ ಕ್ಲಾಸ್ಗೆ ಹೋಗೋಷ್ಟೊಳಗಡೆ ನಾನು 56 lakhs ಟೇಬಲ್ಸ್ನ ಮೆಮರೈಸ್ ಮಾಡಿದ್ದೆ 2ನೇ ಕ್ಲಾಸ್. ಅಲ್ಲ ಸರ್, ಈಗ ಹೇಳಿದ್ರಿ ನಾನು ಮೂಲೆಯಲ್ಲಿ ಕೂತ್ರೆ ಇವ್ ನಿದ್ದೆ ಮಾಡ್ತಾ ಇದ್ದಂತ. ಹಾಗಾದ್ರೆ ಯಾರಿಗೂ ಗೊತ್ತಿರ್ಲಿಲ್ವಾ ನಿಮಗೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅಂತ? ಅಂದರೆ ನಿಮಗೆ ಬ್ಲೈಂಡ್ ಅಂತ ನಿಮಗೆ ಯಾರಿಗೂ ಗೊತ್ತಿರ್ಲಿಲ್ವಾ ಅಲ್ಲಿ ಹಾಸ್ಟೆಲಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ? ಹೌದು. ಅದು ಹೆಂಗಾಯಿತು ಅಂದರೆ
2ನೇ ಕ್ಲಾಸಲ್ಲಿ 56 ಮಾಡಿದ್ರೆ ಇದು ಟೇಬಲ್ಸ್ ಮೆಮರೈಸ್ ಮಾಡಿದಾಗ ಅದು ಅವ್ರಿಗೂ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಕಂಬೈನ್ ಕ್ಲಾಸ್ ಮಾಡಿದ್ರು. ಕಂಬೈನ್ ಕ್ಲಾಸ್ ಮಾಡಿ ಸುಮ್ಮನೆ ಕುಂತ ಗಲಾಟೆ ಮಾಡ್ತೀರಾ ಟೇಬಲ್ಸ್ ಹೇಳಿ ಅಂತ ಟೇಬಲ್ಸ್ ಹೇಳಿಸ್ತಾ ಇದ್ರು. ಅದು ನಡ್ಕೊಂಡು ಬರ್ತಾಯಿತ್ತು, ಯಾರಿಗೆ ಬರಲ್ಲ ಹೊಡೆಯೋದು ಹೀಗೆ ನಡ್ಕೊಂಡು ಬರ್ತಾಯಿತ್ತು. ಸ್ವಲ್ಪ ಜನ ಆದಮೇಲೆ ನಾನು ಹೋಗಿ ಟೇಬಲ್ ಹತ್ರ ನಿಂತ್ಕೊಂಡೆ. ಅಲ್ಲಿ ನಂಗೆ ಮೊದಲೇ ಹೇಳಿದ್ರು, ನಿನ್ಗೇನು ಬರಲ್ಲ, ನೀನು ದಡ್ಡ, ಊಟಕ್ಕೆ ದಂಡ ನೀನು, ಇವತ್ತು ನೀನು ಟೇಬಲ್ಸ್ ಹೇಳದೆ ಹೋದರೆ ಸ್ಕೂಲ್ ಬಿಟ್ಟು ಓಡಿಸ್ಬಿಡ್ತೀವಿ ನಿನ್ನನ್ನು, ಎಷ್ಟು ಮಗ್ಗೆ ಬರುತ್ತೆ, ಎಷ್ಟು ಟೇಬಲ್ಸ್ ಬರುತ್ತೆ ಅಂತದ್ದು. ನಾನು ಹೇಳಿದೆ ನಂಗೆ 56 lakhs ಟೇಬಲ್ಸ್ ಬರುತ್ತೆ ಇದೆ. ಅವಾಗೆಲ್ಲ ಆಶ್ಚರ್ಯ. ಯಾಕಂದರೆ ನನ್ನ ಜೀವನದಲ್ಲಿ ಇಡೀ ಜೀವನದಲ್ಲಿ ತಲೆ ಎತ್ತಿ ಮಾತಾಡಿರ್ತಕ್ಕಂಥ ಪ್ರಸಂಗ ಅದೇ ಮೊದಲಿಗೆ ಬೇಕು ಬಹುಶಃ. ಸೊ ಅವಾಗೆಲ್ಲ ನಂಬಲಿಲ್ಲ. ಒಂದು 5 ನಿಮಿಷ ನನ್ನ ಜೊತೆ ಯಾವ ಮಾತಾಡಲೇ ಇಲ್ಲ. ತಮಾಷೆ ಮಾಡ್ತಿರಬೇಕು ಅಂದ್ಕೊಂಡು ನನ್ನ ಜೊತೆ ಯಾವ ಮಾತಾಡಲೇ ಇಲ್ಲ. ಆಮೇಲೆ ಕೆಲವು ಮಲ್ಟಿಪ್ಲಿಕೇಶನ್, ಕೆಲವು ಕ್ಯಾಲ್ಕುಲೇಟರ್, ಕೆಲವು ಮಲ್ಟಿಪ್ಲಿಕೇಶನ್ ಕೇಳಿದ್ರು. 25,999 ಇಂಟು 9 ಈ ಕೆಲವೊಂದು ಸಂಖ್ಯೆಗಳನ್ನು ಕೇಳಿದರು. ಆವಾಗ ಕನ್ಫರ್ಮ್ ಆಯಿತು, ಹಿ ಹ್ಯಾಸ್ ಆಲ್ಸೋ ಸಮಥಿಂಗ್ ಟ್ಯಾಲೆಂಟ್, ಅಂದರೆ ಇವನಿಗೂ ಕೂಡ ಒಂದು ಶಕ್ತಿ ಇದೆ, ಇವನಿಗೂ ಲರ್ನಿಂಗ್ ಕೆಪಾಸಿಟಿ ಇದೆ ಅಂತಕ್ಕಂಥ ಒಂದು ಇದು ಬಂತು. ಸೊ ಅಲ್ಲಿ ಅದಾದ ಮೇಲೆ ನಾನು ಎಲ್ಲ ಸ್ಕೂಲ್ ಬೇರೆ ಎಲ್ಲ ವಿಷಯಗಳಲ್ಲೂ ನನ್ನ ಹಿಂದೆ ಇದ್ನಲ್ಲ, ಅದರಿಂದಲೇ ನಾನು ಸ್ಫೂರ್ತಿ ಪಡ್ಕೊಂಡ್ಬಿಟ್ಟು ನಾನು ಎಲ್ಲ ವಿಷಯಗಳಲ್ಲೂ ಎಲ್ಲರನ್ನೂ ಕೂಡ ಹಿಂದೆ ಹಾಕಿದೆ. ಹೀಗೆ ನಡ್ಕೊಂಡು ಬರ್ತಾಯಿತ್ತು ಅದು ನನ್ನ ಪ್ರಯಾಣ. ಓಕೆ, ಈಗಾಗಲೇ ಟೇಬಲ್ಸನ್ನು ಚೆನ್ನಾಗಿ ಹೇಳ್ತಾ ಇದ್ರಿ, ಅದನ್ನು ಯಾವ ರೀತಿ ಕಲಿತಾ ಇದ್ರಿ ಹಾಗಿದ್ರೆ ಅಂತ? ನಾನು ಸುಮ್ಮನೆ ಕೂಡಿಸ್ತಾ ಇದ್ದೆ. ಈಗ ನಿಮಗೆ 45 ಟೇಬಲ್ಸ್ ಬೇಕು, 45 + 45 ಯಾವುದೇ ಬುಕ್ಸ್ ಯೂಸ್ ಮಾಡ್ತಾ ಇರಲಿಲ್ಲ, ಬರೀ ಮೈಂಡಲ್ಲೇ ವರ್ಕ್ ಮಾಡ್ತಾ ಇದ್ದೆ? ಹೌದೌದು, ಮೈಂಡಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಅದರಲ್ಲೇ ನಾನು ತುಂಬ ಅದು ಮುಳುಗು ಬಿಡ್ತಿದ್ದೆ. ನಾನು ಅದರಲ್ಲಿ ಊಟದ ಬೆಲ್ಲು ಕೂಡ ನಾನು ಊಟದ ಕಡೆ ನಂಗೆ ಗಮನ ಇರ್ತಿರ್ಲಿಲ್ಲ. ಎಲ್ಲಿ ಕುತ್ಕೋತಾ ಇದ್ನೋ ಅದೇ ಮೂಲೆಯಲ್ಲಿ ಕುತ್ಕೋತಾ ಇದ್ದೆ, ಅದೇ ಕೆಲಸನ ಮಾಡ್ಕೊಂಡಿರ್ತಿದ್ದೆ. ಎಷ್ಟೋ ಸಲ ನಂಗೆ ಯಾರೋ ಹೇಳಿದ್ರು, ನಿದ್ದೆಯಲ್ಲಿ ಕೂಡ ಬಡಬಡಿಸ್ತಾ ಇದ್ದೆ ಅಂತ ಚಿಕ್ಕ ವಯಸ್ಸಲ್ಲಿ ನಾನು. ಡೇ ಎಲ್ಲ ಪ್ರಾಕ್ಟೀಸ್ ಮಾಡಿರೋದನ್ನ ಮಲ್ಕೊಂಡಾಗ ನಿದ್ರೆಯಲ್ಲಿ ಕೂಡ ಕನ್ವರ್ಸ್ತಾ ಇದ್ದಂತೆ ನಾನು. ಯಾಕಂದ್ರೆ ನಾರ್ಮಲಿ ಆಗಿ ಎಲ್ರಿಗೂ ಒಂದು ಬುಕ್ಸ್ ಬೇಕು. ಈಗ ಟೇಬಲ್ಸ್ ಬರೆಯೋದಾದ್ರು, ಮಗ್ಗಿ ಹೇಳೋದಾದ್ರೆ, ಎಷ್ಟು ಇವಾಗ ನೆನ್ಪಿಡ್ಕೊಳ್ಬೇಕಾದ್ರೆ ನಾವು ಬರ್ದಿಡ್ಕೋಬೇಕಾಗತ್ತೆ ಮುಂಚೆ. ಸೊ ಎರಡನ್ನ ಒಂದೇ ಇದರಲ್ಲಿ ಮಾಡ್ಬೇಕಾಗತ್ತೆ, ನೀವು ನೆನಪಲ್ಲೇ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಅದು ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಮೊದಲನೇದು ಪೇಷನ್ಸ್ ಇರಬೇಕು. ಎರಡನೇದು ಇವತ್ತಿನ ಕತೆ ಬಿಡಿ, ನಾಳೆ ಒಂದು ಇದೆಯಲ್ಲ, ಅದು ನಮಗೆ ಅನಿವಾರ್ಯ ಆಗಬೇಕು. ಯಾವುದೇ ವಿಷಯ ಇಲ್ಲ, ಒಂದೇ ವಿಷಯ ಅಂತಲ್ಲ, ನಾಳೆ ಅನ್ನೋದು ಒಂದು ಅನಿವಾರ್ಯ ಆಗಬೇಕು. ಮೂರನೇದು ಅದ್ರ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು. ನಾಲ್ಕನೇದು ಅದೊಂದು ತಪಸ್ಸು ಅಂತ ತಗೋಬೇಕು. ಯಾವುದೇ ವಿಷಯ ನಾನು ಅಷ್ಟೇ ಅದನ್ನೊಂದು ತಪಸ್ಸು ಅಂತ ತಗೋಬೇಕು. ಅದಕ್ಕಿಂತ ಮುಖ್ಯವಾಗಿ ಛಲ ಇರಬೇಕು. ಛಲ ಇದ್ದರೆ ಬಲ, ಛಲ ಇರಬೇಕು. ಈ ಎಲ್ಲ ಗುಣಗಳು ಇದ್ದರೆ ಯಾವುದೇ ವಿಷಯಗಳು ಕೂಡ ಅಷ್ಟೇ, ಎಂಥ ಸ್ಲೋ ಲರ್ನರ್ ಆದರೂ ಕೂಡ, ಎಂಥ ಲರ್ನಿಂಗ್ ಡಿಸಬಿಲಿಟಿ ಇದ್ರೂ ಕೂಡ ಅಷ್ಟೇ, ಎಂಥ ಇದು ಕೂಡ ಇದು ಅಷ್ಟೇ, ಅವನು ಖಂಡಿತವಾಗೂ ಅದನ್ನು ಮುನ್ನಡೆಸ್ಬೋದು. ಅದಕ್ಕೆ ಹೇಳ್ತಾರೆ ವಿವೇಕಾನಂದರು, ಸಮಸ್ಯೆಗಳು ಬಂದಾಗ ಅದರ ಕಡೆ ಯಾವತ್ತೂ ಬೆನ್ನು ತೋರಿಸ್ಬೇಡ, ಅದನ್ನು ಒಂದು ಸವಾಲಾಗಿ ಪರಿಗಣಿಸು, ಆ ಸವಾಲುಗಳೇ ನಂಗೆ ದಾರಿ ತೋರಿಸುತ್ತೆ ಅಂತ ಹೇಳ್ತಾರೆ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು. ಅದು ನನಗೆ ಸ್ಫೂರ್ತಿ ಆಯಿತು. ಅದು ನನಗೆ ಹಾಗಾಗಿ ನಾನು ಈ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ, ಟೇಬಲ್ಸ್ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ಪ್ರತಿಯೊಂದು ಹಂತಗಳಲ್ಲಿ ನನ್ನ ಸವಾಲುಗಳನ್ನೇ ಎದುರಿಸಿ ಬಂದವನು. ಸೊ ಹಾಗಾಗಿ ನಾನು ಯಾವತ್ತೂ ಕಷ್ಟ ಅಂದ್ಕೊಳ್ಳಿಲ್ಲ. ಕಷ್ಟವನ್ನು ನಾನು ತುಂಬ ಇಷ್ಟಪಟ್ಟುಬಿಟ್ಟೆ. ಕಷ್ಟ ನಾವು ಇಷ್ಟಪಟ್ಟುಬಿಟ್ಟು ಅಂದರೆ ಯಾವತ್ತೂ ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಹೌದು, ಓಕೆ, ಖಂಡಿತ. ಈಗ ನೀವು 2ನೇ ಕ್ಲಾಸಲ್ಲಿ ಇರಬೇಕಾದ್ರೆ 56 ಲಕ್ಷದವರೆಗಿನ ಒಂದು ಟೇಬಲ್ಸ್ ಅನ್ನ ಹೇಳ್ತಾ ಇದ್ರಿ ಅಂತ. ನೆಕ್ಸ್ಟ್ ಸ್ಟೆಪ್ ಹೇಗಿರ್ತಿತ್ತು? ಯಾವ ತರ ಸ್ಟಡೀಸ್ ಅಲ್ಲಿ ನಾನು ಸ್ಟಾಪ್ ಮಾಡಲಿಲ್ಲ. ನಾನು ಅಲ್ಲಿ ಫಸ್ಟ್ 0 ಆಗಿದೆ, ಆಮೇಲೆ ಹೀರೋ ಆದ್ಮೇಲೆ ಕೂಡ ನಾನು ಸ್ಟಾಪ್ ಮಾಡಲಿಲ್ಲ. ಹಾಗೆ ಅದನ್ನ ಕಂಟಿನ್ಯೂ ಮಾಡಿದೆ. ಬೇರೆ ವಿಷಯಗಳನ್ನು ಜೊತೆಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಕಂಟಿನ್ಯೂ ಮಾಡ್ತಾ ಹೆಚ್ಚು ಕಡಿಮೆ ನಾನು 99 ಕೋಟಿಗಿಂತ ಹೆಚ್ಚು ಮಗ್ಗೆಗಳಿಗೆ ನಾನು ಶಿಫ್ಟ್ ಆದೆ. ಅದ್ರ ಮುಂದೆ ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ, ಯಾಕಂದ್ರೆ ಅದು ನಮ್ಗೆ ಆಲ್ರೆಡಿ ಅದು ಬ್ರೈನಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕಿಂತ ಬೇಕಾದ್ರೆ ಆಮೇಲೆ ಎಷ್ಟು ಬೇಕಷ್ಟು ಹೇಳ್ಬೋದು. ಆಮೇಲೆ ತುಂಬಾ ಜಾಗ ಇರಬೇಕು ಅನ್ಸುತ್ತೆ ಅಲ್ವಾ? ಹೌದು, ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಸದ್ಯಕ್ಕೆ ಇವಾಗ LLB ಮಾಡ್ತಾ ಇದ್ದೀರಂತೆ. ಸೊ ಅದು ಯಾವ ತರ ಇದಕ್ಕೆ ಹೆಲ್ಪ್ ಆಗ್ತಾ ಇದೆ ನಿಮಗೆ ಅಂತ? LLB ನಡೀತಾ ಇದೆ, ಸೇಮ್ ಟೈಮ್ BA ಕೂಡ ನಡೀತಾ ಇದೆ. ನನಗೆ ನಾನು ಇದುವರೆಗೆ ಏನೇ ಮಾಡಿದ್ರು ನನ್ನ ಫ್ರೆಂಡ್ಸ್ಗಳು, ನನ್ನ ಅಭಿಮಾನಿಗಳು ಮತ್ತು ನನ್ನ ಹಿತೈಷಿಗಳ ಸಹಕಾರದಿಂದ ನಾನು ಇದು ಮಾಡ್ತಾ ಇದ್ದೀನಿ. ಮುಂದೆ ಕೂಡ ನಾನು ಇನ್ನೂ ಕೂಡ IASಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಖಂಡಿತವಾಗೂ ನನಗೆ ಒಬ್ಬ IAS ಆಫೀಸರ್ ಆಗಬೇಕು. ನಮ್ಮ ದೇಶದಲ್ಲಿ ತುಂಬ ಜನ ಬಡವರಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಅಂಥವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಖಂಡಿತವಾಗೂ ಮುಂದೊಂದು ದಿವಸ ನಿಮ್ಮ ಉಡುಪಿ ಜಿಲ್ಲೆಗೆ ಜಿಲ್ಲಾಧಿಕಾರಿ ಬಂದಾಗ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಓಕೆ, ಇನ್ನೊಂದು ವಿಷಯ, ಈಗಾಗಲೇ LLB ಮಾಡ್ತಿದ್ದೀರಾ, BA ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದ್ರ ಎಡೆಯಲ್ಲಿ IAS ಅಧಿಕಾರಿ ಆಗಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಾಣ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ನನಸು ಮಾಡ್ತೀನಿ ಎಂಬ ಛಲ ಕೂಡ ನಿಮ್ಮಲ್ಲಿದೆ. ಸೊ ಇದಕ್ಕೆ ಯಾವ ತರ ಪ್ರಿಪರೇಷನ್ ನಡೀತಾ ಇದೆ? ಯಾವ ತರ ಒಂದು, ಈಗ ಮಗ್ಗಿ ಹೇಳೋದ್ರಲ್ಲಿ ಸಾಕಷ್ಟು ಹಗಲು ಇರುಳು ಅಂತ ಶ್ರಮ ಪಟ್ರಿ. ಇಲ್ಲ, ಮಗ್ಗಿ ಅನ್ನೋದು ಒಂದು ಇದು ಅಷ್ಟೇ, ಸಪೋರ್ಟಿವ್ ಅಷ್ಟೇ. ಅದು ಪೈಥಾಗರಸ್ ಒಂದು ಕಡೆ ಹೇಳ್ತಾರೆ, ಸಂಖ್ಯೆಗಳು ಜಗತ್ತನ್ನೇ ಆಡುತ್ತವೆ ಅಂತ.
ಆರ್ಕಿಮಿಡೀಸ್ನು ಅದೇ ಹೇಳ್ತಾ ಇದ್ದ, ನನಗೆ ನಿಲ್ಲೋದಕ್ಕೆ ಒಂದು ಸೂಕ್ತವಾದ ಸ್ಥಳ ಮತ್ತು ನಿಲ್ಲೋದಕ್ಕೆ ಒಂದು ಕೈಲಿ ಹಿಡ್ಕೊಳ್ಳೋಕೆ ಒಂದು ಕೋಲು, ಸನ್ನೆಗೋಲು ಕೊಡಿ, ಈ ಭೂಮಂಡಲನ ಬೇಕಾಗಿ ಎತ್ತಿ ಬಿಡ್ತಿ ಅಂತ ಹೇಳ್ತಿದ್ದ. ಅದಕ್ಕೆಲ್ಲವೂ ಕಾರಣ ಗಣಿತನೇ ಕಾರಣ. ಇವನ್ ಆಲ್ಬರ್ಟ್ ಐನ್ಸ್ಟೈನ್ E=mc² ಅನ್ನೋ ಇದು ಸಿದ್ಧಾಂತದ ಮೂಲಕ ಜಗತ್ತಲ್ಲಿ ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟರೆ ಅದು ಒಂದು ಶಕ್ತಿಯ ಮಹತ್ವ ಎಷ್ಟು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂಖ್ಯೆಗಳು ನಮಗೆ ಸಾಕಷ್ಟು ಬೇರೆ ಎಲ್ಲ ವಿಷಯಗಳಿಗೂ ಸಪೋರ್ಟಿವ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಮೆಮೊರಿ ಪವರ್ನ ನನಗೆ ಒಂದು 45,000 ಮೊಬೈಲ್ ನಂಬರ್ಸು, ಟೆಲಿಫೋನ್ ನಂಬರ್ಸ್ ನನ್ನ ಮೈಂಡಲ್ಲೇ ಇದೆ. ಅದಕ್ಕೆಲ್ಲನೂ ಕಾರಣ ಸಂಖ್ಯೆನೇ ಕಾರಣ. ಓಕೆ, ಇನ್ನೊಂದು ವಿಷಯ, ಈಗಾಗಲೇ ಸಾಕಷ್ಟು ಶೋಗಳಲ್ಲಿ ನೀವು ಹೋದ್ರಿ, ಅಲ್ಲಿರುವಾಗ ಟೇಬಲ್ಸ್ ಹಾಕಿರೋದಕ್ಕೆ ಪ್ರತಿಯೊಂದಕ್ಕೂ ಆನ್ಸರ್ ಮಾಡಿದ್ದೀರಾ. ಈಗ ನಾವು ಕೂಡ ಒಂದು ಕೇಳ್ತೀವಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಹಾಂ, ಇವಾಗ ನಮ್ಮ ಒಂದು ಬರ್ತ್ ಡೇಟ್ ಹೇಳ್ತೀನಿ, ಯಾವ ಒಂದು ವಾರ ಬರುತ್ತೆ ಅಂತ ಹೇಳ್ಬೋದಾ? ಖಂಡಿತ. 23/1/1994. 23/1/1994. 23/1/1994 ಸಂಡೇ. ಓ, ಕರೆಕ್ಟ್ ಆಗಿದೆ ಆನ್ಸರ್. ಸೊ ಇದು ಯಾವ ಥರ ನೀವು ಅದನ್ನು ಫೈಂಡ್ ಔಟ್ ಮಾಡ್ತೀರಾ ಅಂತ? ಅದು ನಮಗೆ ಅದು ಸಂಖ್ಯೆಯಲ್ಲೇ ನೋಡಬೇಕಾಗುತ್ತೆ. 1990 ಟೇಬಲ್ಸ್ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದ್ರೆ ಹೇಳಿ, ನಾನು ಹೇಳ್ಕೊಡ್ತೀನಿ. ಹೇಗೆ ಹೇಳಿ, ಸ್ವಲ್ಪ ವೀಕ್ಷಕರಿಗೂ ಗೊತ್ತಾಗುತ್ತೆ, ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಅದು ಫೈಂಡ್ ಔಟ್ ಮಾಡುವಂಥದ್ದು. ಇಲ್ಲ, ಅದೇ ಹೇಳಿದ್ನಲ್ಲ, ಫಸ್ಟು ನಮ್ಗೆ ಆ ಟೇಬಲ್ಸ್ ಗೊತ್ತಿರಬೇಕು. ಆ ಟೇಬಲ್ಸ್ನ ನಾವು 23ಗೆ ಇದು ಮಾಡಿಬಿಟ್ಟು ಕನ್ವರ್ಟ್ ಮಾಡಿಬಿಟ್ಟು ನಾವು ನೋಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು. ಅದು ಯಾಕಂದರೆ ನೀವು ಒಂದು ಚಿಟಿಕ್ಕಿ ಹೊಡೆಯೋದ್ರಲ್ಲೇ ಹೇಳಿಬಿಟ್ರೆ ಅದು ಹೇಗೆ ಸಾಧ್ಯ ಅಂತ. ಅದನ್ನು ಹೇಳಿಕೊಡೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಈ ಕ್ಷಣದಲ್ಲಿ ಅಂತೂ ಸಾಧ್ಯ ಇಲ್ಲ. ಓಕೆ, ಇವಾಗ ಸಾಕಷ್ಟು, ಯಾಕಂದರೆ ಚಿಕ್ಕದಿಂದಲೇ ನಿಮ್ಮನ್ನು ಇದು ಮಾಡ್ಕೊಂಡು ಬಂದು ಇವನಿಂದ ಏನೂ ಸಾಧ್ಯ ಇಲ್ಲ, ಸೊ ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಆದರೆ ಈಗ ಸಾಕಷ್ಟು ಹೆಸರನ್ನು ಮಾಡ್ಕೊಂಡಿದ್ದೀರಾ, ಜೊತೆಗೆ ಗಣಿತದಲ್ಲಿ ನಿಮ್ಮದೇ ಆದೊಂದು ಹೊಸ ಛಾಪನ್ನು ಮೂಡಿಸಿದ್ದೀರಾ. ಈಗ ಮನೆಯವರು ಏನು ಹೇಳ್ತಾರೆ ಅಂತ? ಇಲ್ಲ, ಈಗ ನಂಗೆ ಅಷ್ಟೇ, ನನಗೆ ಯಾವತ್ತೂ ಅಷ್ಟೇ, ನಂಗೆ ಮನೆ ಏನಂತಕ್ಕಂಥ ಮನೆ ಅಂತಕ್ಕಂಥ ಇದು ಆಸೆ ನನಗೆ ಯಾವತ್ತೂ ಇರಲೇ ಇಲ್ಲ. 5 ವರ್ಷದಾಗ ಮನೆ ಬಿಟ್ಟಿದ್ದು, ಆಮೇಲೆ ಕೂಡ ಹೋಗಿ ಬಂದರೆ ಅಷ್ಟೇ. ಬಟ್ ಈಗೇನಿರುತ್ತೆ ಅಂದರೆ, ಅವ್ರಿಗೇನಾದರೂ ಬೇಕಿದ್ದರೆ ನಮ್ಮನ್ನು ಅವಲಂಬಿಸ್ತಾಯಿರ್ತವೆ. ಅವಾಗ ಅವಶ್ಯಕತೆಗೆ ನಾವು ಬೇಕಾಗ್ತೀವಿ. ನಮ್ಮ ಅವಶ್ಯಕತೆಗೆ ಅವಾಗ ಇರಲಿಲ್ಲ, ಆವಾಗಲೂ ಇರಲಿಲ್ಲ, ಈಗಲೂ ಇರಲಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ, ನನ್ನ ಹಿತೈಷಿಗಳಿದ್ದಾರೆ. ಈಗ ನಾವು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದು ಸಾಕು, ಜನ ಅಥವಾ ಬಂದು ಗುರುತಿಸ್ತಾರೆ, ಮಾತಾಡಿಸ್ತಾರೆ. ಸೊ ಹಾಗಾಗಿ ನನಗೆ ಮನೆ ಅಂತಕ್ಕಂಥ ಪ್ರಶ್ನೆ ಆಗಲೂ ಇರಲಿಲ್ಲ, ಈಗಲೂ ಬರಲ್ಲ. ಓಕೆ, ಇನ್ನೊಂದು ವಿಷಯ, ಈಗ ನೀವು ಎಲ್ಲಿ ಉಳ್ಕೊಂಡಿದ್ದೀರಾ ಸದ್ಯಕ್ಕೆ? ಯಾವ ಥರ ನಿಮ್ಮ ಸುತ್ತಮುತ್ತ ಯಾವ ಥರ ಜನರಿದ್ದಾರೆ, ನಿಮಗೆ ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ ಅನ್ನುವಂಥದ್ದು? ಬೆಂಗಳೂರಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ವಿ, ನಡೀತಾ ಇದೆ. ಸುಮಾರು ಜನ ಫ್ರೆಂಡ್ಸ್ಗಳಿದ್ದಾರೆ, ಹಿತೈಷಿಗಳಿದ್ದಾರೆ. ಮತ್ತು ನನ್ನ IAS ಆಫೀಸರ್ ತಗ ನೋಡಬೇಕು ಅನ್ನೋ ಜನ, IAS ಆಫೀಸರ್ ತಗ ನೋಡಬೇಕು ಅನ್ನೋ ಅಭಿಮಾನಿಗಳಿದ್ದಾರೆ. ಅವೆಲ್ಲರೂ ಸಹಕಾರನೂ ಸಿಗ್ತಾ ಇದೆ. ಜೊತೆಗೆ ನಾನು ಸಾಕಷ್ಟು TV ಚಾನಲ್ಗಳಿಗೆ ಅದನ್ನು ಮಾಡ್ತಾ ಇರ್ತೀನಿ. ಜೊತೆಗೆ ನೀವು ಆಗಲೇ ಕೇಳಿದ್ದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ, ನಾನು 15 ಡೇಸ್ನಲ್ಲಿ ಇಂಗ್ಲೀಷ್ನ ಕಲ್ತಿದ್ದು, ಬರೀ 15 ಡೇಸ್ನಲ್ಲಿ. ಅದಕ್ಕೂ ಒಂದು ಚಾಲೆಂಜ್ ಕಾರಣ ಇದೆ. ನಾನು 10th ಆದಮೇಲೆ ಕಂಪ್ಯೂಟರ್ ಕ್ಲಾಸ್ಗೆ ಹೋದೆ. ಅಂದರೆ ಸುಮ್ಮನೆ 2 ತಿಂಗಳು ವೇಸ್ಟ್ ಆಗುತ್ತೆ, ರಜೆ ಇದೆಯಲ್ಲ, 2 ತಿಂಗಳು ವೇಸ್ಟ್ ಆಗುತ್ತೆ, ಸುಮ್ಮನೆ ಬೇಡ ಅಂದ್ಕೊಂಡ್ಬಿಟ್ಟು ಯಾವುದಾದ್ರು ಶಾರ್ಟ್ ಟೈಮ್ ಕೋರ್ಸ್ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಕಂಪ್ಯೂಟರ್ಗೆ ಬಂದೆ. ಯಾಕಂದರೆ ನಂಗೆ ಮನೇಲಿ ಸಹ ಅಂಥ ಸಪೋರ್ಟು ಸಿಗ್ತಿಲ್ಲ, ಸಹ ಊಟನೂ ಸಿಗೋದು ಕಷ್ಟ ಇತ್ತು. ಹಾಗಾಗಿ ಲಕ್ಕಿಲಿ ಒಂದು ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಬಸ್ ಪಾಸ್ ಇತ್ತು ಆವಾಗಿನ ಕಾಲದಲ್ಲಿ. ನಾನು ಈಗೇನು ಯೂಸ್ ಮಾಡಲ್ಲ, ಬಟ್ ಆವಾಗ ಬಸ್ ಪಾಸ್ ಇತ್ತು. ಆ ಬಸ್ ಪಾಸ್ನ ಉಪಯೋಗಿಸ್ಕೊಂಡು ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗ, ಫ್ರೈಡೇ ಯಾವುದೋ ಒಂದು ಸ್ಟ್ರೈಕ್ ನಡೀತಾ ಇತ್ತು. ನಾನು ಬಂದಾಗ ಫ್ರೈಡೇ, ನನಗೆ ಗೊತ್ತಿಲ್ಲ ಸ್ಟ್ರೈಕ್ ಇದೆ ಅಂತ. ಫ್ರೈಡೇ ಸ್ಟ್ರೈಕು, ಎಲ್ಲ ಸ್ಕೂಲ್, ಎಲ್ಲ ಇದು ಇನ್ಸ್ಟಿಟ್ಯೂಷನ್ಗಳಿಗೆ ಎಲ್ಲಕ್ಕೂ ರಜಾ. ಮತ್ತು ಈಗ ವಾಪಸ್ ಹೋಗಂಗಿಲ್ಲ, ಸಾಟರ್ಡೆ ರಜೆ, ಸಂಡೇ ರಜಾ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾದರೂ ಆಗಲಿ ವಾಪಸ್ ನಾನು ಮತ್ತೆ ಬ್ಯಾಂಗ್ಳೂರು ವಾಪಸ್ ಊರಿಗಂತೂ ಹೋಗಬಾರ್ದು, ಪಲಾಯನವಾದಿ ಅಂತೂ ಆಗಬಾರ್ದು. ಪಲಾಯನ ದೈನ್ಯಂ ಅಂತ ವಾಜಪೇಯಿ ಅವರು ಹೇಳೋ ಹಾಗೆ ಪಲಾಯನವಾದಿ ಅಂತೂ ಆಗಬಾರ್ದು. ಏನಾಗುತ್ತೋ ಆಗ ನಾನು ಇಲ್ಲೇ ಇರಬೇಕು ಅಂತ ಕನ್ಕೊಂಡ್ಬಿಟ್ಟು ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಫುಟ್ಪಾತ್ನಲ್ಲಿ ಪೇಪರ್ ಹಾಸ್ಕೊಂಡು ಮಲ್ಕೋತಾ ಇದ್ದೆ. ಹೊಟ್ಟೆ ಶಿವ್ ತಡೆಯೋಕ್ಕಾಗದೇ ಇದ್ದಾಗ ಕೈ ಮುಂದೆ ಮಾಡ್ತಿದ್ದೆ. ಯಾರಾದರೂ ₹1 ರೂಪಾಯಿ $2 ಕೊಡೋದನ್ನ ತೊಗೊಂಡ್ಬಿಟ್ಟು ಎಷ್ಟು ಸಿಗುತ್ತೋ ಅದರಲ್ಲಿ ಏನು ಸಿಗುತ್ತೋ ಅದನ್ನು ತಿಂದ್ಕೊಂಡು ಜೀವನ ಮಾಡ್ತಾಯಿದ್ದೆ. ಹೀಗೆ ಜಾಯಿನ್ ಆದಾಗ ನೆಕ್ಸ್ಟ್ ನಾನು ಕಂಪ್ಯೂಟರ್ ಕ್ಲಾಸಿಗೆ ಜಾಯಿನ್ ಆದೆ. ಕಂಪ್ಯೂಟರ್ ಕ್ಲಾಸ್ ಜಾಯಿನ್ ಆದರೆ ನಾನೊಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಆಗಿದ್ದರಿಂದ ನಂಗೆ ಟೋಟಲಿ ಐ ಡೋ ನಾಟ್ ನೋ ಹೌ ಟು ಸ್ಪೀಕ್ ಇಂಗ್ಲೀಷ್. ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗ್ತಾಯಿತ್ತು, ಬಟ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಹಾಗಿದ್ದಾಗ ಅಲ್ಲಿ ಒಬ್ಬರು ಟೀಚರ್ ಇದ್ದರು. ನಮ್ಮ ಕಬೀರ್ದಾಸ್ ಒಂದು ಕಡೆ ಹೇಳ್ತಾರೆ, ನಿಂದಾಕರ್ನೇ ವಾಲೋಕು ಅಪ್ನೆ ಪಾಶಿಗಕಿ ಅಂತ. ನಿದ್ದಿಸೋ ಯಾವತ್ತೂ ಇರಬೇಕಂತೆ. ಕನ್ನಡನೇ ಅವ್ರ ಮಾತೃಭಾಷೆ ಆದರೂ ಕೂಡ ಯಾವತ್ತೂ ಅವ್ರು ಕನ್ನಡದಲ್ಲಿ ಮಾತಾಡ್ತಿರ್ಲಿಲ್ಲ. ಅವರು ಇಂಗ್ಲೀಷೇ ಅವ್ರ ಮಾತೃಭಾಷೆ ಅನ್ನೋ ಥರ ಆಡ್ತಾಯಿದ್ರು. ಅದೇ ಟೈಮಲ್ಲಿ ನನ್ನ ಕನ್ನಡ ಯಾಕೋ ಅವಾಗ ಮೊದಲಿಂದಲೂ ಆಗ್ತಿರ್ಲಿಲ್ಲ. ಸ್ವಲ್ಪ ದಿವಸ ಆಗಿತ್ತು, ನನಗೆ ಚೆನ್ನಾಗಿ ಬೈದುಬಿಟ್ಟು ಹೋಗಿ, ನಿಮಗೆ ಇಂಗ್ಲೀಷ್ ಬರಲ್ಲ, ನಿನ್ನ ಮುಖಕ್ಕೆ ಕಂಪ್ಯೂಟರ್ ಕೇಳು, ಗೆಟ್ ಔಟ್ ಫ್ರಮ್ ಹಿಯರ್ ಅಂತಂದರು. ನನಗೆ ತುಂಬ ಇನ್ಸಲ್ಟ್ ಆಯಿತು. ಎಷ್ಟು ಮಟ್ಟಿಗೆ ಇನ್ಸಲ್ಟ್ ಆಯಿತು ಅಂದರೆ, ನಾನು ಹೇಳಿದವ್ರಿಗೆ, ಮೇಡಮ್ ನಂಗೆ ಒಂದು 15 ಡೇಸ್ ಟೈಮ್ ಕೊಡಿ,
ನಾನೇನು ನಿಮ್ಗೆ ಅದ್ರ ಆಕ್ಸ್ಪಿಯರ್ ಲೆವೆಲಲ್ಲಿ ಶೇಕ್ಸ್ಪಿಯರ್ ಲೆವೆಲಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡಲ್ಲ, ಬಟ್ ಎಷ್ಟು ಸಾಧ್ಯ ಆಗುತ್ತೋ ನಾನು ನಿಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತ ನಾನು ಚಾಲೆಂಜ್ ಮಾಡಿದೆ. ಎಲ್ಲರೂ ನಗಕ್ಕೆ ಶುರು ಮಾಡೋದು. 14 ವರ್ಷದಲ್ಲಿ ಕಲಿಯೋಕ್ಕಾಗಿಂದ 15 ವರ್ಷದಲ್ಲಿ ಕಲಿಯೋಕ್ಕೆ ಸಾಧ್ಯನಾ? ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ ನನ್ನ ಗುರಿ ಒಂದೇ ಒಂದಾಗಿತ್ತು, ಐ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್, ದಟ್ಸ್ ಆಲ್. ನಾನು ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಷ್ಟೇ. ಸೊ ಹೀಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ಒಂದು ಸಲ ನನ್ನ ಕ್ಲಾಸಿಗೆ ಲೇಟ್ ಆಗಿದ್ದೆ. ಕ್ಲಾಸಿಗೆ ಲೇಟ್ ಆದರೆ ಈಗ ನೇರವಾಗಿ ಕ್ಲಾಸ್ಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಮೇಡಮ್ ಚೇಂಬರ್ಗೆ ಹೋಗಬೇಕಾಗಿತ್ತು. ಮೇಡಮ್ ಚೇಂಬರ್ಗೆ ಹೋಗಿ ಅವ್ರ ಪರ್ಮಿಷನ್ ತೊಗೋಬೇಕಾಗಿತ್ತು. ಅವಾಗ ಮೊದಲೇ ನನ್ನ ಕಂಡ್ರೆ ಆಗೋದಿಲ್ಲ, ಏನು ಮಾಡೋದು? ಆಗ ಈ ಪಾಯಿಂಟ್ನ ಜ್ಞಾಪಿಸ್ಕೊಂಡೆ ನಾನು. ನೋಡೋಣ ಏನಾಗುತ್ತೆ, ಬೀಸದೋಣಿನ ತಪ್ಪಿಸ್ಕೋಬೇಕಲ್ಲ, ನೋಡೋಣ ಏನಾಗುತ್ತೆ. ಎರಡೂ ಕೈನ ಜೇಬಲ್ಲಿ ಹಾಕ್ಕೊಂಡೆ, ಸ್ಟೈಲಾಗಿ ಹೋಗ್ಬಿಟ್ಟು ಹಲೋ ಗುಡ್ ಮಾರ್ನಿಂಗ್ ಮೇಡಮ್, ಹೌ ಆರ್ ಯು ತಂದೆ ಫಸ್ಟ್ ಟೈಮು. ಹಾಗೆ ವಾಟ್ ಮ್ಯಾನ್ ಅಂತಂದರು. ವಾಟ್ ಹ್ಯಾಪನ್ ಮೇಡಮ್ ಅಂತಂದೆ. ವಾಟ್ ಎ ಸರ್ಪ್ರೈಸ್ ಟುಡೇ ಅಂತಂದರು. ವೇರ್ ಇಟ್ ಈಸ್ ಮೇಡಮ್ ಅಂತಂದು. ಹೌ ಯು ಲರ್ನ್ ಇಂಗ್ಲೀಷ್ ಟುಡೇ ಅಂತಂದು. ನಾನು ಹೇಳಿದೆ, ಮೇಡಮ್ ಹ್ಯಾವ್ ಯು ನಾಟ್ ರಿಮೆಂಬರ್ ದಟ್ 15 days ಬ್ಯಾಕ್ ಐ ಹ್ಯಾಡ್ ಚಾಲೆಂಜ್ ವಿತ್ ಯು ಅಂದೆ. ದೆನ್ ಶಿ ಟೋಲ್ಡ್ ಓ ಮೈ ಗಾಡ್ ಅಂತ. ಬಟ್ ನಂಗೆ ಅದ್ರ ಪ್ರತಿಫಲ ಏನಾಯಿತು ಅಂತಂದರೆ, ಅದಕ್ಕೆ ಒಂದು ಕಡೆ ಕಲಾಂ ಹೇಳ್ತಾರೆ, ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಟೈಮ್ ಪೀಪಲ್ ಟ್ರೈ ಆ್ಯಂಡ್ ಕ್ರಿಟಿಸೈಸ್ ಯು, ಬಟ್ ದ ಬೆಸ್ಟ್ ರಿವೆಂಜ್ ಈಸ್ ಪ್ರೂವ್ ದೆಮ್ ರಾಂಗ್ ಅಂತ. ನಿಮ್ಮನ್ನು ಯಾರಾದರೂ ನಿಂದಿಸಿದ್ರೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ಅವ್ರು ಯಾವುದ್ರ ಬಗ್ಗೆ ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ, ಅವ್ರ ಅಭಿಪ್ರಾಯ ತಪ್ಪು ಅನ್ನೋದನ್ನು ನೀವು ಪ್ರೂವ್ ಮಾಡಿಬಿಡಿ, ಅದು ನೀವು ತೀರಿಸ್ಕೋಬೇಕಾದ ರಿವೆಂಜು ಅಂತ ಹೇಳ್ತಾರೆ. ಸೊ ನಾನು ಅದ್ರ ಪ್ರತಿಫಲ ನನಗೆ ಏನಾಯಿತು ಅಂತಂದರೆ, ನನಗೆ ಒಳ್ಳೆಯದೇ ಆಯಿತು. ಇವತ್ತು ನನ್ನ ಜೊತೆ ನನ್ನ ಯಾರಾದರೂ ಇಂಗ್ಲೀಷ್ ಕಲಿಯೋಕ್ಕೆ ಇಷ್ಟಪಟ್ಟರೆ ವಿತ್ ಗ್ರಾಮ್ಯಾಟಿಕಲಿ ನಾನು 60 days ಒಳಗಡೆ ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ದೀನಿ. 60 days ಅಂದರೆ 60 hours ಪರ್ ಅವರ್, 1 hour ಪರ್ ಡೇ. ಆ ಥರ ನಾನು ಇವತ್ತು ನಾನು ಎಷ್ಟೋ ಜನಕ್ಕೆ ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ನಾನು ಪ್ರತಿಯೊಂದು ನನ್ನ ಜೀವನದ ಪ್ರತಿಯೊಂದು ಹಂತನೂ ಕೂಡ ಸವಾಲುಗಳಲ್ಲೇ ಪ್ರಾರಂಭವಾಗಿದ್ದು ಅದು ಪರಿಹಾರದಲ್ಲೇ ಎಂಡ್ ಆಗಿದೆ. ಅದಕ್ಕೆ ನಾನು ಮೋಟಿವೇಶನ್ ಸ್ಪೀಚ್ ಕೂಡ ಹೇಳ್ತಾ ಇರ್ತೀನಿ, ಯಾವುದೇ ಒಬ್ಬ ಸಾಧಕನ ಸಾಧನೆಯ ಹಿಂದೆ ಮೊದಲು ವೇದನೆ ಇರುತ್ತೆ, ಅದು ಆಮೇಲೆ ಅದು ಸಾಧನೆ ಆಗುತ್ತೆ ಅಂತ. ಅಥವಾ ಮೊದಲು ಇನ್ಸಲ್ಟ್ ಇರುತ್ತೆ, ಅದು ಆಮೇಲೆ ಅದು ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಶೋರ್.
ನೋಡ್ತಾ ಇರ್ತೀನಿ. ಆಮೇಲೆ ನನ್ನದೇ ಆಗಿರ್ತಕ್ಕಂಥ ರೀತಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಇರ್ತೀನಿ. ಜೊತೆಗೆ ಏನಾದರೂ ಇಂಪಾರ್ಟೆಂಟು ಸೊಸೈಟಿ ಓರಿಯೆಂಟೆಡ್ ಏನಾದರೂ ಪ್ರೋಗ್ರಾಮ್ಸ್ ಇದೆ ಟಿ ವಿಗಳಲ್ಲಿ, ಅದನ್ನು ನೋಡ್ತಾ ಇರ್ತೀನಿ. ಆ ಥರ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದಿಲ್ಲ ಒಂದು ಆ್ಯಕ್ಟಿವಿಟೀಸ್ ಕಾಲ ಕಳೀತಾ ಇರ್ತೀನಿ. ಓಕೆ, ಇವಾಗ ಇದ್ರ ಜೊತೆಗೆ ನೀವು ಆ ಹವ್ಯಾಸಗಳು ಹೇಳ್ತೀವಿ, ಎಲ್ಲ ಕಮೆಂಟ್ರಿ ಎಲ್ಲ ಮಾಡ್ತಾ ಇರ್ತೀನಿ ಅಂತ. ಸೊ ಎಂಟರ್ಟೈನ್ಮೆಂಟಿಗೆ ಕಡೆ ಹೋದರೆ ಯಾವ ಥರ ಇದು ನೀವು ಅದಕ್ಕೆ ಟೈಮ್? ಎಲ್ಲ ಥರದ ಎಕ್ಸಸೈಸು ಮಾಡ್ತೀನಿ ನಾನು. ಯೋಗದಲ್ಲಿ ಬರ್ತಕ್ಕಂಥ ವಜ್ರಾಸನ, ಪದ್ಮಾಸನ, ಬದ್ಧ ಪದ್ಮಾಸನ, ಶೀರ್ಷಾಸನ, ಬಾಡಿ ಬಿಲ್ಡಿಂಗ್ ಆಸನ, ಅರ್ಧಕಟಿ ಚಕ್ರಾಸನ, ಶೇವಂಗಾಸನ, ಎಲ್ಲ ಆಸನಗಳನ್ನು ಮಾಡ್ತಾ ಇರ್ತೀನಿ. ಈಗ ನಿಮ್ಮ ಅಂಡರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೀತಿದ್ದಾರೆ. ಸೊ ಎಷ್ಟು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೀತಿದ್ದಾರೆ, ಹೇಗೆ ಅಂತ? ಬಟ್ ನಾನೇನು ಸಂಸ್ಥೆ ಅಂತ ಏನೋ ನಡೆಸ್ತಾ ಇಲ್ಲ. ನಡೆಸಬೇಕು ಅನ್ನೋ ಆಸೆ ಇದೆಯಾ? ಅವಾಗ ವ್ಯಾಲೆಂಟ್ ಇಲ್ಲ, ಆ ಥರ ಸದ್ಯಕ್ಕೆ ನಂಗೆ ಆಸೆಗಳಿಲ್ಲ. ಯಾಕಂದ್ರೆ ನಂಗೆ ಈ ಕೆಲಸಗಳಿಗೆ ಟೈಮ್ ಸಾಕಾಗದೆ ಇರೋದ್ರಿಂದ ಸಂಸ್ಥೆ ಮಾಡೋದ್ರಲ್ಲಿ ನಂಗೆ ಸದ್ಯಕ್ಕೆ ಆಸಕ್ತಿ ಇಲ್ಲ. ಬಟ್ ಪರ್ಸ್ನಲಾಗಿ ಇಂಡಿವಿಜುವಲಾಗಿ ನನ್ನ ಹತ್ರ ಬರ್ತಾ ಇರ್ತಾರೆ, ನಾವು ನಾನು ಟ್ರೈನ್ ಮಾಡಿ ಕಳಿಸ್ತಾ ಇರ್ತೀನಿ. ಅಂದರೆ ಎಷ್ಟು ವಿದ್ಯಾರ್ಥಿಗಳು? ಒಂದು ಹಾಗೇನಿಲ್ಲ, ಅವ್ರು ಯಾವಾಗ ಫ್ರೀ ಇರ್ತಾರೆ ಬಂದು ಹೋಗ್ತಾ ಇರ್ತಾರೆ. ಓಕೆ, ಇವಾಗ ನಿಮಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾತಿದೆ. ಸೊ ಯಾವ್ಯಾವ ಅವಾರ್ಡ್ಗಳು ನಿಮ್ಮ ಕೈ ಸೇರಿದೆ ಅನ್ನುವಂಥದ್ದು? ಈಗಾಗಲೇ ಸಾಕಷ್ಟು ಜನ ನಿಮ್ಮನ್ನು ಗುರುತಿಸಿ ನಿಮಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಅವಾರ್ಡ್ ಬಂದಿದೆ? ಕೆಲವು ಅವಾರ್ಡ್ಸ್ಗಳು ಬಂದಿದೆ. ಟೆಲಿಕೇಬಲ್ ಅವಾರ್ಡ್ ಅಂತ ಬಂದಿದೆ, ಬಸವಜ್ಯೋತಿ ಅವಾರ್ಡ್ ಅಂತ ಬಂದಿದೆ. ಕೆಲವು ಅವಾರ್ಡ್ಸ್ಗಳು ಬಂದಿದೆ. ಗುರುತಿಸಿದಾಗ ಇವತ್ತು ಕೂಡ ಸಂಘ ಸಂಸ್ಥೆಗಳು, ಸ್ಕೂಲ್ಗಳು, ಆಮೇಲೆ ನಾವು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಮತ್ತು ಯುವ ಪೀಳಿಗೆಗಳಿಗೆ ನಾವು ಸಾಕಷ್ಟು ಮೋಟಿವೇಶನ್ ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅದು ಲೈಫಲ್ಲಿ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಭಾವನೆಯಿಂದ ನಕಾರಾತ್ಮಕ ಭಾವನೆಯನ್ನು ತೆಗೆದುಹಾಕಿ ಅವರಲ್ಲಿ ಪಾಸಿಟಿವ್ನೆಸ್ ತುಂಬೋದಕ್ಕೋಸ್ಕರ, ಅವರಲ್ಲಿ ಸಕಾರಾತ್ಮಕತೆ ತುಂಬೋದಕ್ಕೋಸ್ಕರ ಸಾಕಷ್ಟು ಕಾಲೇಜುಗಳು ಮತ್ತು ಸಂಘ ಸಂಸ್ಥೆಗಳು ನನ್ನನ್ನು ಇನ್ವೈಟ್ ಮಾಡ್ತಾ ಇರ್ತಾರೆ. ಅದು ನಡೀತಾ ಇರುತ್ತೆ, ಅದು ಜೀವನದ ಒಂದು ಭಾಗ ಆಗಿರುತ್ತೆ. ಓಕೆ, ಈಗ ಕೊನೆಯದಾಗಿ ಸರ್ಕಾರದಿಂದ ನಿಮಗೆ ಯಾವ ಥರ ಸೌಲಭ್ಯಗಳು ಸಿಗ್ತಾ ಇದೆ ಸದ್ಯಕ್ಕೆ ಅನ್ನುವಂಥದ್ದು? ಅಂದರೆ ಸರ್ಕಾರದಿಂದ, ಗೌರ್ಮೆಂಟಿಂದ ಯಾವ ಥರ ಫೆಸಿಲಿಟಿಗಳು ನಿಮ್ಮ? ಸರ್ಕಾರದಿಂದ ಅಂಥ ಫೆಸಿಲಿಟೀಸ್ ಏನು ಸಿಗೋದಿಲ್ಲ. ಯಾಕಂದರೆ ಸರ್ಕಾರ ಕೊಡೋದು ಎಲ್ಲರಿಗೂ ಏನು ಕೊಡ್ತಾರೋ ನಮಗೂ ಅದನ್ನೇ ಕೊಡೋದು. ಅದು ಅನುಕಂಪದ ದೃಷ್ಟಿಯಿಂದ ಬಂದಂಗೆ ಅನುಕಂಪ ಅಲ್ಲ ಬೇಕಿರೋದು. ನಮಗೆ ಬೇಕಿರೋದು ಅವಕಾಶ. ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರಬ ಪಡೆಯುವಂತೆ ಕಾಣಿರುವಂಥ ದಾಸರು ಹೇಳುವ ಹಾಗೆ ನನ್ನ ಗುರಿ ಇರತಕ್ಕಂಥದ್ದು, ನಾನು ಭವಿಷ್ಯದಲ್ಲಿ ಏನಾದರೂ ಸಾಧಿಸಿ ಅದನ್ನು ಮತ್ತೆ ಪ್ರಪಂಚಕ್ಕೆ ವಾಪಸ್ ಕೊಡಬೇಕು ಅಂತಕ್ಕಂಥ ಗುರಿ ಅವನು. ಸೊ ಹಾಗಾಗಿ ನಾನು ಯಾವತ್ತೂ ಪ್ರಪಂಚದಿಂದ, ಸೊಸೈಟಿಯಿಂದ ಅಷ್ಟೇ, ಸರ್ಕಾರದಿಂದನೂ ಅಷ್ಟೇ ನಾನು ಅನುಕಂಪವನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋದು ಅವಕಾಶವನ್ನು ಸಾಧಿಸೋದಕ್ಕೆ ಬೇಕಿರ್ತಕ್ಕಂಥ ಅವಕಾಶಗಳು. ಆಮೇಲೆ ನಾನು ಯಾವತ್ತೂ ಅಷ್ಟೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೆಲವರಿಗೆಲ್ಲ, ನೆವರ್ ರೆಕಗ್ನೈಸ್ ಮೀ ಫ್ರಮ್ ಮೈ ಡಿಸಬಿಲಿಟಿ, ರೆಕಗ್ನೈಸ್ ಮೀ ಫ್ರಮ್ ಮೈ ಎಬಿಲಿಟಿ ಅಂತ ಹೇಳ್ತಾ ಇರ್ತೀನಿ ನಾನು ಯಾವತ್ತೂ ಕೂಡ. ನಾನು ಯಾವತ್ತೂ ಅಷ್ಟೇ, ನನ್ನ ಡಿಸಬಿಲಿಟಿನ ನಾನು ಯಾವತ್ತೂ ಯಾರತ್ತೂ ಗುರ್ಸ್ಕೊಳ್ಳೋಕೆ ಇಷ್ಟಪಡೋದೇ ಇಲ್ಲ. ನನ್ನಲ್ಲಿ ಏನು ಎಬಿಲಿಟಿ ಇದೆಯಲ್ಲ, ಆ ಎಬಿಲಿಟಿ ತೊಗೊಳ್ಳಿ, ಎಬಿಲಿಟಿನ ಉಪಯೋಗಿಸ್ಕೊಳ್ಳಿ, ಅಥವಾ ಎಬಿಲಿಟಿನ ಅದರಿಂದ ಗುರುತಿಸಿ, ಸಾಮರ್ಥ್ಯದಿಂದ ಗುರುತಿಸಿ. ಅದು ಬಿಟ್ಬಿಟ್ಟು ಪಾಸಿಟಿವ್ ಎರಡು ಕಡೆ ಇರುತ್ತೆ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನೆಗೆಟಿವಿಂದ ಯಾಕೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು? ಅಥವಾ ನೆಗೆಟಿವ್ ಇರೋದು, ಡಿಸಬಿಲಿಟಿ ಇರೋದು, ಅದು ನನ್ನ ಅಪರಾಧ ಏನೂ ಅಲ್ವಲ್ಲ. ಅದು ನನ್ನ ಅಪರಾಧ ಏನೂ ಅಲ್ಲ. ಬಟ್ ನನ್ನ ಎಬಿಲಿಟಿ ಅಂತಕ್ಕಂಥದ್ದು ನನ್ನ ಸಾಮರ್ಥ್ಯ. ಅದು ಬೇಕಿದ್ರೆ ನಿಮ್ಗೆ ಅದರಿಂದ ಉಪಯೋಗ ಆಗೋದ್ರೆ ಅದರಿಂದ ಸ್ಫೂರ್ತಿ ಪಡ್ಕೊಳ್ಳಿ, ಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದು ಬಿಟ್ಟು ಡಿಸಬಿಲಿಟಿಯಿಂದ ಗುರುತಿಸಬೇಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ನನಗೆ ಈಗ ಸಿಗ್ತಕ್ಕಂಥ, ನಾನು ಈಗಲೂ ಅಷ್ಟೇ, ನನ್ನ ಫ್ರೆಂಡ್ಸ್ಗಳು ಯಾವ ನನ್ನ ಆ ಒಂದು ದೃಷ್ಟಿಯಿಂದ, ಅನುಕಂಪದ ದೃಷ್ಟಿಯಿಂದ ಯಾರು ನೋಡಲ್ಲ. ಪ್ರತಿಯೊಬ್ಬರೂ ಕೂಡ ನನ್ನನ್ನು ತಮ್ಮಲ್ಲಿ ಒಬ್ಬ ಅನ್ನೋ ಹಾಗೆ ನೋಡ್ತಾರೆ. ಅದನ್ನೇ ನಾನು ಇಷ್ಟಪಡ್ತೀನಿ ಯಾವಾಗಲೂ ಕೂಡ. ಓಕೆ, ಕೊನೆಯದಾಗಿ ನಮ್ಮ ಸ್ಪಂದನ ವಾಹಿನಿ ಮೂಲಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ, ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳಿ, ಮನಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ, ಆತ್ಮಸ್ಥೈರ್ಯ ನಿಮ್ಮ ಜೊತೆ ಇರಲಿ. ಆ ಆತ್ಮಸ್ಥೈರ್ಯ ನಿಮ್ಮ ಜೊತೆ ಇದ್ದರೆ ಎಂಥದೇ ಕಷ್ಟ ಬರಲಿ, ಎಂಥದೇ ಸಮಸ್ಯೆಗಳಿರಲಿ. ನನಗೆ ಯಾರೋ ಮನೆ ಹೇಳ್ತಾಯಿದ್ರು, ಸರ್ ನಾನು ಮುಂಚೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ, ನಾನು ಈಗಲ್ಲ, ಯಾವುದೋ ಒಬ್ಬ ಮೋಸ ಮಾಡಿ ಲಾಸ್ ಆಗಿಬಿಟ್ಟೆ ಅಂತಂದರು. ನನಗೆ ತಕ್ಷಣ ಒಂದು ಮಾತು ಹೇಳಿದೆ, ಆಯಿತು, ಇದನ್ನು ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ಕೋ, ಅದನ್ನ ಇನ್ನು ಮೊನ್ನೆ ಮತ್ತೆ ನಿನ್ನ ಹಾರ್ಡ್ ವರ್ಕ್ ಮಾಡು. ನಿನ್ನ ಹಣ ಹೋಗಿರ್ಬೋದೇ ಹೊರತು ನಿನ್ನಲ್ಲಿರ್ತಕ್ಕಂಥ ಮನಸ್ಥೈರ್ಯ ಹೊರತು ಸೋಲಬಾರ್ದು. ಅದನ್ನ ಇಟ್ಕೊಂಡು ಪ್ರಯತ್ನ ಮಾಡು, ಖಂಡಿತವಾಗಿ ನೀನು ಬಾಸ್ ಆಗ್ತಿ ಅಂತ ಹೇಳಿದ್ದೆ ಅವನಿಗೆ. ಅಫ್ಕೋರ್ಸ್ ಒಂದು 5 ವರ್ಷ ಆದಮೇಲೆ ತಿರ್ಗಿ ಅವ್ನು ಮತ್ತೆ ಅದೇ ಸ್ಟೇಜಿಗೆ ಬಂದ, ಚೆನ್ನಾಗಿದ್ದಾನೆ. ಆ ಥರ ಆತ್ಮವಿಶ್ವಾಸನ ಯಾವತ್ತೂ ಕಳ್ಕೊಬೇಡಿ. ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು. ನಿಮ್ಮನ್ನು ಯಾವ ಶಕ್ತಿಗಳು, ಯಾವ ನೆಗೆಟಿವ್ ಶಕ್ತಿಗಳು ನಿಮ್ಮನ್ನು ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಜನರಿಂದ ಯಾವ ಥರ ಸಹಕಾರ ಸಿಗಬೇಕು ಅಂತ ಬಯಸ್ತೀರಾ ಅಂತ? ಎಲ್ಲ ಥರದ ಸಹಕಾರ. ನಾನು ನಿಮ್ಮಲ್ಲಿ ಒಬ್ಬ. ಸಾಕಷ್ಟು ಅವಶ್ಯಕತೆಗಳಿರುತ್ತೆ, ಕೆಲವು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಲ್ಲ ಥರದ ಅವಶ್ಯಗಳು. ಯಾಕಂದರೆ ಯಾವ ಮನುಷ್ಯನೂ ಪರ್ಫೆಕ್ಟ್ ಏನೂ ಅಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ಸಮಸ್ಯೆಗಳಿದ್ದಾವೆ, ಎಲ್ಲವೂ ಬೇಕಾಗುತ್ತೆ. ಬಟ್ ಅದನ್ನೆಲ್ಲವನ್ನು ಕೂಡ ನೀವು ನನ್ನ ಭವಿಷ್ಯದ
ಕ್ರೆಡಿಬಲ್ ಇಂಡಿಯಾ ಅಂತ ಏನು ಹೇಳ್ತೀವಲ್ಲ, ಭವಿಷ್ಯತ್ತಿನ ನಿರ್ಮಾಣಕ್ಕೆ ಮತ್ತು ಅದನ್ನು ವಾಪಸ್ ಸೊಸೈಟಿ ಕೊಡೋದಕ್ಕೋಸ್ಕರ ನೀವೇನೇ ಕೊಟ್ಟು ಸಂತೋಷ, ಬಟ್ ಅದು ಅನುಕಂಪನಿದ ಬೇಡ, ಅದು ಅವಕಾಶದ ದೃಷ್ಟಿಯಿಂದ ಆಗಿರಬೇಕು. ಓಕೆ, ಇಲ್ಲಿ ತನಕ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಬಂದಂತಹ ಹಾದಿಗಳು, ನೀವು ಎದುರಿಸಿದಂತಹ ಸವಾಲುಗಳು, ಅದಕ್ಕೆ ನೀವು ಕೊಟ್ಟಂತಹ ರಿಸಲ್ಟ್ಗಳು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಸಾಕಷ್ಟು ವಿಷಯಗಳನ್ನು ನೀವು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ನಿಮಗೂ ಕೂಡ ಅಷ್ಟೇ ತುಂಬ ಹೃದಯ ಧನ್ಯವಾದಗಳು. ಸ್ಪಂದನ ಟಿವಿ ಕರೆದಿದ್ದೀರಿ, ಜನಸ್ಪಂದನೆಗಾಗಿ ನನ್ನನ್ನು ಮಾತಾಡಿಸಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸಿದ್ದು ಎಸ್ ಲೌಟೆಯವರನ್ನ ನೇರವಾಗಿ ಭೇಟಿಯಾಗಬೇಕಿದ್ದಲ್ಲಿ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಸಂಪರ್ಕಿಸಿ. 9800684440. ವೀಕ್ಷಕರೇ, ಈಗಾಗಲೇ ಗುರಿ ಒಂದಿದ್ರೆ ಏನನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಸಿದ್ದು ಎಸ್ ಲೌಟ್ ಅವರೇ ಸಾಕ್ಷಿಯಾಗಿದ್ದಾರೆ. ಈಗಾಗಲೇ ಛಲ ಬಿಡದೆ ಸಾಕಷ್ಟು ಕೆಲಸಗಳನ್ನು ಸವಾಲಿನ ರೀತಿ ಎದುರಿಸಿ ಅದಕ್ಕೆ ತಕ್ಕದಂತಹ ಒಂದು ಉತ್ತರವನ್ನು ಕೂಡ ಜನತೆಗೆ ಕೊಟ್ಟಿದ್ದಾರೆ. ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಕನಸು ಕೂಡ ಕಾಣ್ತಾ ಇದ್ದಾರೆ. IAS ಅಧಿಕಾರಿಯಾಗಬೇಕೆಂಬ ಕನಸನ್ನು ಕೂಡ ಕಾಣ್ತಿದ್ದಾರೆ. ಅದಕ್ಕೆ ಶ್ರಮವನ್ನು ಕೂಡ ಪಡ್ತಿದ್ದಾರೆ. ಇನ್ನು ಅವರು ಒಂದು ಮಾತು ಹೇಳಿದ್ರು, ನನಗೆ ಜನತೆಯಿಂದ ಸಹಕಾರ ಬೇಕು, ಆದರೆ ಅದು ಅನುಕಂಪದಿಂದ ಅಲ್ಲ, ನನಗೆ ಅವಕಾಶ ಬೇಕು, ಅದಕ್ಕಾಗಿ ಸಹಕಾರ ಕೊಡಿ ಅನ್ನೋ ಮಾತನ್ನು ಕೂಡ ತಿಳಿಸಿದ್ದಾರೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.